2025-26ನೇ ಸಾಲಿನ ಕಂಬಳ ಋತು ನವೆಂಬರ್ 15ರಂದು ಪಣಪಿಲ ಕಂಬಳ ಮೂಲಕ ಆರಂಭಗೊಳ್ಳಲಿದ್ದು ಜನವರಿ 24 ಮತ್ತು 25ರಂದು ಮೂಡಬಿದ್ರೆಯ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷ ಬೆಳಪ್ಪು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ತಿಳಿಸಿದರು. ಅವರು ಮೂಡಬಿದ್ರೆ ಒಂಟಿಕಟ್ಟೆಯ ಸೃಷ್ಟಿ ಗಾರ್ಡನ್ನಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಉಭಯ ಜಿಲ್ಲಾ ಕಂಬಳ ಸಮಿತಿ ಮತ್ತು ದಕ್ಷಿಣ ಕನ್ನಡ, ಉಡುಪಿ ಕಂಬಳ ವ್ಯವಸ್ಥಾಪಕರ ಜಂಟಿ ಸಭೆಯಲ್ಲಿ ಕಂಬಳದ ಲೋಗೋವನ್ನು ಅನಾವರಣಗೊಳಿಸಿ ಅವಿಭಜಿತ ಜಿಲ್ಲೆಗಳಲ್ಲಿ ನಡೆಯುವ ಕಂಬಳಗಳ ದಿನಾಂಕವನ್ನು ನಿಗದಿಪಡಿಸಿ ಮಾತನಾಡಿದರು. ರಾಜ್ಯ ಕಂಬಳ ಅಸೋಸಿಯೇಷನ್ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಕಂಬಳಕ್ಕೆ ವಿಶೇಷ ಮಾನ್ಯತೆ ನೀಡಲು ಕಂಬಳ ಫೆಡರೇಷನ್ ಆಫ್ ಇಂಡಿಯಾ ಎಂಬ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತರಲಾಗಿದೆ. ಮುಂದೆ ಕೇಂದ್ರ ಕ್ರೀಡಾ ಪ್ರಾಧಿಕಾರದಲ್ಲಿ ಕಂಬಳಕ್ಕೆ ಮಾನ್ಯತೆ ನೀಡಲು ಪ್ರಯತ್ನಿಸಲಾಗುವುದು. ಕಂಬಳದ ಅನುದಾನದ ಸಂಹಿತೆಗೆ ಕಾನೂನು ರೂಪಿಸಲು ಪ್ರಾಧಿಕಾರವು ವಿಶೇಷವಾಗಿ ಬೈಲಾವನ್ನು ರಚಿಸಿ ಸರ್ಕಾರವು ಮಾನ್ಯತೆಯನ್ನ ನೀಡಿ ಕಂಬಳವನ್ನು ಗುರುತಿಸಿದೆ. ರಾಜ್ಯ ಸರ್ಕಾರ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಮುಖ್ಯಮಂತ್ರಿಗಳ ಆದೇಶದಂತೆ ಪ್ರಾಧಿಕಾರದಲ್ಲಿ ಮಾನ್ಯತೆಯನ್ನ ನೀಡಿ ಪುರಸ್ಕರಿಸಿರುವುದು ಕಂಬಳ ಅಭಿಮಾನಿಗಳಿಗೆ ಸಂತೋಷವನ್ನ ತಂದಿರುತ್ತದೆ ಎಂದ ಅವರು, ಕಂಬಳಕ್ಕೆ ನಮ್ಮ ಹಿರಿಯರ ಕೊಡುಗೆ ಅಪಾರವಾಗಿದ್ದು ಈ ಕಂಬಳವನ್ನ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುತಿಸಿ ಬೆಳೆಸಲು ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಲೋಗನು ಮನ್ಬೋಡು ಪ್ರತಿಯೊರಿಲ್ಲ ನಮ್ಮ ಕಂಬಳದ ಆ ಲೋಗನನ್ನು ಮಾಡುವುದು ಆಯ್ತು ಆದೇಶ ಬಂದಿದೆ. ಅಂಚಾದ ಲೋಗ ನಿಗಳು ದೊಡ್ಡ ಜೊತೆನಾಗ ಡೈರೆಕ್ಟ್ ನಿಗಳ ಅಕೌಂಟ್ ಬರ್ಬೇಕ ವ್ಯವಸ್ಥೆ ಮಾಡೋದು ಆಯ್ತು. ನಿಗಳು ಅದನ್ನು ಮಾನ್ಯತೆ ಬೇಕು ಆಯ್ತು. ಅಕೌಂಟ್ ನೋಡಿ ಕರೆಕ್ಟ್ ಅಪ್ಡೇಟ್ ಮಾಡ್ತದೆ ಜೀವನ ಕಂಬಳ ಸಮಿತಿದ ಅಂಚಾದ ಈ ವರ್ಷ ಪ್ರತಿವರೆಲ್ಲ 2 ಲಕ್ಷ ರೂಪಾಯಿ ಬರ್ಬೋದು ಕೂಡ ಮುರಣಿ ಅಶೋಕರು ಇರ್ಬೋದು ಪ್ರವಾಸೋದ್ಯಮ ಇಲಾಖೆದಲ್ಲಿ ಕೂಡ ಮನವಿ ಮಾಡ್ತದೆ. ಅದನ್ನು ಕೂಡ ಬೇಕಿದೆ. ಒಂದು ಯೋಜನೆ ಕ್ರೀಡಾ ಇಲಾಖೆ ನಮ್ಮ ಕಂಬಳದ ಐಕ್ ಆದಿನ ಆದೇಶ ಐಡ್ಬಕ್ಕ ಮೂರು ಮುಕ್ತ ಇಲಾಖೆ ಜಿಲ್ಲಾಧಿಕಾರಿ ಮುಖಾಂತರ ಉಡುಪಿದಲ್ಲ ಐದು ದೊಡ್ಡ ರೆಡಿ ಉಂಟು ಬರ್ಪಿವಾರ ರಿಲೀಸ್ ಮಾಡ್ತೀವಿ. ಅದು ದೊಡ್ಡ ನಾವು ಮಾತೆರೆಲ್ಲ ಉಜೇಲಕ ಪಟ್ಟು 10 ಕಂಬಳ ಬೈದಿತ್ತು ಏರೆಲ್ಲ ಜಾಬುಜಿ ಮಾತೆರೆಲ್ಲ ಕೊರಲೆ ಕೊರ್ಕೊಂಡು ಉಜೇಲಕ ಕೊರಲೆ ಇದನ್ನು ಕೊರ್ಪಿದೆ ಬರ್ತಿಕೊಂಡ ಅಂಚನೆ ಆಯ್ತು ಬರುತ್ತೇನೆ. ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರ ಕೋರಿಕೆಯಂತೆ ಈ ಆದೇಶವನ್ನು ಪುನರ್ ಪರಿಶೀಲಿಸಿ ನಾವು ಅದನ್ನು ಚೀಫ್ ಸೆಕ್ರೆಟರಿ ಕಡಬಿಟ್ಟು ಅದಕ್ಕೆ ಆದೇಶ ಅಂತ ಬೈತು ಅಂಚಾದ ಅವರ ಒಂದು ನನ್ನ ಗಂಟೆ ಒಂದು ಪ್ಲಸ್ ಆಗ್ತದೆ. ಪ್ರಥಮ 10 ವರ್ಷದ ಅಧ್ಯಕ್ಷತೆ ಒಕ್ಕದ 10 ವರ್ಷದ ಅಧ್ಯಕ್ಷತೆ ಪ್ರತಿಯೊಂದು ಅವಕಾಶ ಇದೆ. 22 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ. 5 ಮಕ್ಕಳ ಪ್ರತಿ ವರ್ಷದ ಮಹಾಸಭೆ ಲೇಟ್ ಮಹಾಸಭೆ ಪಟ್ಟ ಧೈರ್ಯ ಕರ್ತೇನೆ ಪೂಜಾ ಗಂಟೆಗಳಿಗೆ 5 ಗಂಟೆಗೆ ಕೈ ಮಾಡ್ತಾರೆ. ತುಂಬು 10 ಗಂಟೆಗೆ ಸಕಲ ಜಾಗದಲ್ಲಿ ಮಹಾಸಭೆ 4 ಗಂಟೆ ನಮ್ಮ ವರ್ಗಾವಣೆ ಸಮಸ್ಯೆ ಉಂಟು, ಅವಳ ಎರಡನೇ ಸಮಸ್ಯೆ ಉಂಟು, ಅದನ್ನು ವ್ಯವಸ್ಥಾಪಕ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳು ಡಿಸ್ಕಷನ್ ಮಾಡ್ತಾರೆ. ಲಡಾಯಿಗಳಲ್ಲಿ ವಿಮರ್ಶೆ ಮಾಡ್ತಾರೆ. ಅವು ಪ್ರತಿ ವರ್ಷ ಇದನ್ನ ಮಹಾಸಭೆ ನಮ್ಮ ಆನೆಟ್ಟಿನ ಕೊಟ್ಟಲ್ಲಿ ನಡೆಸ್ತಾರೆ. ಐಟಿ ನಮ್ಮ ಕಾನೂನು ಪ್ರಕಾರ ಅದನ್ನು ಸಂಪ್ರದಾಯ ಹೆಚ್ಚ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷ ಶ್ರೀಕಾಂತ್ ಭಟ್, ಶಿಸ್ತು ಸಮಿತಿಯ ಅಧ್ಯಕ್ಷ ಭಾಸ್ಕರ್ ಎಸ್ ಕೋಟ್ಯಾನ್, ಕಂಬಳ ಅಕಾಡೆಮಿಯ ಸಂಚಾಲಕ ಗುಣಪಾಲ ಕಡಂಪ, ಜಿಲ್ಲಾ ಕಂಬಳ ಸಮಿತಿಯ ಕೋಶಾಧಿಕಾರಿ ಚಂದ್ರಹಾಸ್ ಸಾಧು ಸನಿಲ್, ತೀರ್ಪುಗಾರ ವಿಭಾಗದ ಸಂಚಾಲಕ ವಿಜಯಕುಮಾರ್ ಕಂಕಿನಮನೆ, ಪಿಆರ್ ಶೆಟ್ಟಿ, ಶಾಂತರಾಮ್ ಶೆಟ್ಟಿ, ಜಿಲ್ಲಾ ಹಾಗೂ ಪದಾಧಿಕಾರಿಗಳು, ಎಲ್ಲ ಕಂಬಳದ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಮುಚ್ಚೂರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದ್ರೆ. Vasudeva Stores, store for your inner needs. Visit us to find trendy innerwear from major brands.
Visit Vasudeva Stores, ground floor, Ideal Towers near Sharavu Ganapati Temple, Mangaluru.